ಕೋಸ್ಟಲ್ ವುಡ್ ನಲ್ಲಿ ಬಹುನಿರೀಕ್ಷೆಯ ಹುಟ್ಟು ಹಾಕಿರುವ ಜಬರ್ದಸ್ತ್ ಶಂಕರ ಬಿಡುಗಡೆಯಾಗಿದ್ದು ಮಂಗಳೂರಿನ ಭಾರತ್ ಮಾಲ್ನ ಬಿಗ್ ಸಿನಿಮಾಸ್ ನಲ್ಲಿ ಅದ್ದೂರಿ ತೆರೆ ಕಂಡಿದೆ. ಚಿತ್ರ ಪ್ರದರ್ಶನಕ್ಕೂ ಮುನ್ನ ಮೂಡಾದ ಮಾಜಿ ಅಧ್ಯಕ್ಷ ಸುರೇಶ್ ಬಳ್ಳಾಲ್ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು ತುಳುನಾಡಿನ ಜನತೆಗೆ ಜಬರ್ದಸ್ತ್ ಶಂಕರ ಭರ್ಜರಿ ಮನೋರಂಜನೆ ನೀಡುವುದರಲ್ಲಿ ಎರಡು ಮಾತಿಲ್ಲ. ದಾಖಲೆ ಯಶಸ್ವಿ ಪ್ರದರ್ಶನವನ್ನು ಚಿತ್ರ ಪ್ರದರ್ಶನ ಕಾಣಲಿ ಅಂತ ಶುಭ ಹಾರೈಸಿದರು. ಈ ಸಂದರ್ಭ ಚಿತ್ರ ನಿರ್ಮಾಪಕ ಅನಿಲ್ ಕುಮಾರ್, ಲೋಕೇಶ್ ಕೋಟ್ಯಾನ್, ರಾಜೇಶ್ ಕುಡ್ಲಾ, ನಟ ನಿರ್ದೇಶಕ ತೆಲಿಕೆದ ಬೊಳ್ಳಿ, ದೇವದಾಸ್ ಕಾಪಿಕಾಡ್, ಶರ್ಮಿಳಾ ಕಾಪಿಕಾಡ್, ನಾಯಕ ಅರ್ಜುನ್ ಕಾಪಿಕಾಡ್, ಹಿರಿಯ ನಟಿ ಸರೋಜಿನಿ ಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ದೇವದಾಸ್ ಕಾಪಿಕಾಡ್ನ ಇಂಕುಲ ಭಾಳ ವರ್ಷದಿಂಚಿ ಭಾಳ ಆತ್ಮೀಯರು ಆನ ಮಾತಾ ನಾಟಕಗಳು ಯಾನು ಓದಿದ್ದೆ ಮತ್ತು ಸಿನಿಮಾದ ಮಾತ್ರ ಕೆಲವು ಸಂತ ಬೋರಾಬ್ಜಿ 4 ಗಂಟೆ 3 ಗಂಟೆ 4 ಗಂಟೆ ಇದ್ದಾರೆ ಆಂಡ ಬಹುಶಃ ಎನ್ನ ಲೆಕ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ KN ಡೈರೆಕ್ಟರ್ ಪಕ್ಕ ದೇವದಾಸ್ ಕಾಪಿಕಾಡ್ರು ಸಿನಿಮಾ ನೋಡು ನಾಟಕ ನೋಡು ಉತ್ತುಂಗ ಒಳಗಿಂತ ತುಳು ಆ ಒಂದು ಅನ್ನ ತುಳುದಂಜಿನ ಕಲೆ ಅರಗಿತ್ತಿನ ಶಕ್ತಿ ಅರಗಿಲ್ಲ ಚಾರಣ ಮಿಸಸ್ ಮತ್ತು ಶರ್ಮಿಳರ ಅರ್ಜುನ್ ಕಾಪಿಕಾಡ್ರ ಬಾರಿ ಆ್ಯಕ್ಟ್ ಮತ್ತು ಮೊದಲ ಈ ಒಂದು ತಂಡ ಇಂಚಿನುಂಟು ಅವು ನನ್ನೆಲ್ಲ ಮಿತ್ತು ಬರಡು ನನ್ನೆಲ್ಲಾತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುಕು ಹೆಚ್ಚಿನ ಪ್ರೋತ್ಸಾಹ ಮತ್ತೊಂದು ನಮ್ಮ ಅಂಚನೆ ಆಯ್ಕೆ ಪ್ರೋತ್ಸಾಹ ಕೊಡು ತುಳು ಚಿತ್ರ ನಮ್ಮವರು ದಕ್ಷಿಣ ಕನ್ನಡ ಜಿಲ್ಲೆಯ ಅದು ಮಾತ್ರ ಕರ್ನಾಟಕದ ಮಾತ್ರ ಜಿಲ್ಲೆಗಳ ಪೋಪುಲರ್ ಅದು ಒಂದು ಡಿಫ್ರೆಂಟ್ ರೀತಿದ ಒಂದು ಮೂವಿ ಇತ್ತು ಖಂಡಿತ ನೆಟ್ಟು ಒಂದು ವಿಶೇಷತೆ ಉಂಟು ಅವು ದಯಪನಗ నేను ವಿವರವಾಗಿ ಅನ್ಪನ್ಪುಜಿ ಬಲೆ ಮಾತ ಸರ್ವಧರ್ಮದ ಬಂಧುಲ್ಲ నేను ಬತ್ತದು ಎಡ್ಡೆ ರೀತಿ నేను ತೂಲೆ ಸಪೋರ್ಟ್ ಮಲ್ಪುಲೆ ಈ ಜಬರ್ದಸ್ತ್ ಶಂಕರ ಜಬರ್ದಸ್ತ್ ಅದು ಎಡ್ಡೆ ಹಿಟ್ಟವಡ್ ಪಂಪಿನಂಚನೆಯನ್ನ ಪ್ರಾರ್ಥನೆ ಅಂಚಿನೆ నేను ತಿಳಿಕೆದ ಬಳ್ಳಿ ದೇವದಾಸ್ ಕಾಪಿಕಾಡ್ ಬಾರಿ ಪರಿಶ್ರಮಡು ಎಡ್ಡೆ ರೀತಿ నేను ನಿರ್ದೇಶನ ಮಲ್ದೇರು ನಮ್ಮ ಒಬ್ಬಿ ಒಂದು ಅಭಿನಯ ಚಕ್ರವರ್ತಿ ಬಂದು ಒಂದು ಪುನರ್ಗ ಪಡೆಯಿದಂಚಿನ ಒಂದು ಯುವ ನಟೆ ಅರ್ಜುನ್ ಕಾಪಿಕಾಡ್ ನೆಟ್ಟು ಹೀರೋ ನಟೆ ಅದು ನೆಟ್ಟು ಡ್ಯುಯಲ್ ರೋಡ್ ಪಾತ್ರ ಮಲ್ದೇರು ಎಡ್ಡೆ ಒಂದು ಕಲಾವಿದರನ್ನ ಒಂದು ಕೂಡುವಿಕೆಡು ಈ ಸಿನಿಮಾ ಒಂದುಂಟು ಅಂಚಾದ ಮಸ್ತ್ ಹೆಮ್ಮೆ ಒಂದು ನೆಟ್ಟು ಯಾನ್ಲ ಒಂಜಿ ಪಾತ್ರ ಮಲ್ತದೆ ಪಡೆದ ರೋಲ್ ಮಲ್ತದೆ ಬಂದ ಹೆಮ್ಮೆ ಒಂದುಂಟು ಪಿಕ್ಚರ್ ಹಿಂದಿ ತಮಿಳ್ ರೇಂಜ್ ಗೋಚಿಂಗ್ ಪಿಕ್ಚರ್ ನಮ್ಮ ಅರ್ಜುನ್ ಕಾಪಿಕಾಡ್ ಪದಿಪೂಜನೆ ಪಿಕ್ಚರ್ ಅಲ್ಲ ಈ 12 ಪಿಕ್ಚರ್ ಇಟ್ಲ ಈ 15ನೇ ಪಿಕ್ಚರ್ ಅವರು ಭಾರಿ ಸೋಕ ಆಕ್ಟ್ ಮಾಡ್ತಾರೆ ಅಂಚನೆ ಸಾಯಿ ಕೃಷ್ಣ ಎಲ್ಲ ಕಾಪಿಕಾಡ್ ಸಾರ್ನೆಲ್ಲ ಕಾಂಬಿನೇಷನ್ ಭಾರಿ ಸೋಕ ಆಗ್ತದೆ ಇಂಟ್ರೋಲ್ ಮುಟ್ಟ ಭಾರಿ ತಿಳಿಸ್ತದೆ ದಾದ ಬೋರ್ಡು ಜನಗಳಿಗೆ ಮುಂದೆ ತುಳುವರಿಗೆ ದಾದ ಬೋರ್ಡು ಅವೇ ರೀತಿಯ ಒಂದು ಎಟ್ಟೆ ಒಂದು ಕಾಮಿಡಿ ತೋರಿಸ್ಬೋದು ಕೊಡ್ತಾರೆ ಇಂಟ್ರೋಲ್ ಪಕ್ಕಲ್ಲ ಕಾಮಿಡಿ ಉಂಟು ಒಟ್ಟಿಗೆ ಅರ್ಜುನ್ ಕಾಪಿಕಾಡ್ ಹೊರ ರೀತಿಯ ಸ್ಟೈಲ್ ಸ್ಟಂಟ್ ಅಂತ ತೋರಿಸ್ಬೋದಾರೆ ಅವೇ ನಿಮಗೆ ತೂಲಿ ಒಟ್ಟಾರೆ ಆದರೆ ಜೋಕುಲು ಪಕ್ಕ ಕುಟುಂಬದ ಮಾತೆಲ್ಲ ಕೂತು ತೂಪು ಚಿತ್ರಂದು ಸೋಕಾದ್ರೆ ಆಲ್ ದಿ ಬೆಸ್ಟ್. ಪ್ರತಿಯೊಂದು ತುಳು ಸಿನಿಮಾಗಳ ನಿಖಲ ಒಂದು ಆಧಾರ ಸ್ತಂಭ ಅದು ಎಂಕ್ಲ ಪ್ರೋತ್ಸಾಹ ಮಾಡ್ತಾರೆ ಎಂಕಲ ಈ ಸಿನಿಮಾಗಳ ಜಬರ್ದಸ್ತ್ ಶಂಕರಲ್ಲ ನಿಖಲ ಎಂಕಲ ಒಟ್ಟುಗೊಳ್ಳ ಖಂಡಿತ ನಿಖಲು ಗೊತ್ತುಂಟು. ಈ ಸಿನಿಮಾದ ಒಂದು ಆಜಿದಿಂತ ಶೂಟಿಂಗ್ ಎಂಕಲ ಸುರೇಶ್ ಅಣ್ಣನ ಇಲ್ಲರ ಆತೀನಿ ಆರು ಲೆತ್ತದ ಆಯಿಲ್ಲ ಮಲ್ಪದಲ್ಲಿ ಭಾರಿ ಶೋಕದ ಇಲ್ಲ ಈ ಸಿನಿಮಾ ಉಂಡು ಐಕೆ ಅನಿತೆ ಊರುಡ ಅಂದು ಎಡಪದವಡು ಥ್ಯಾಂಕ್ಸ್ ಅಂದು ಯಾನು ಈ ಮೂಲಕ ಏನು ಪಂಪೆ ಯಾನ ಸಿನಿಮಾ ಅಂತ ಪಂಡಿ ಕೊಡಲಿ ಅರೆ ಕೊರಲಿ ಬಂತಾರೆ ಆದು ಶೋಕದ ಎಲ್ಲ ನಿಂಕ್ಲೆ ಆಜಿ 2 ದಿನ ಕೊಡ್ತೇನೆ ಅಂಚನೆ ಎಂಕಲ ಪ್ರತಿಯೊಂಜಿ ಎಂಕಲ ಟೀಮ್ ವರ್ಕ್ದ ಪ್ರತಿಯೊರೆಲ್ಲ ಪದಾರ್ಥ ಜಾನು ಪೂರ ಈ ಸಿನಿಮಾಗೂ ಬೆಗರ್ ಸೀಂಟದ ಬೆಂತೇರು ಏರು ಪ್ರೊಡ್ಯೂಸರ್ ನಕಲು ಸೇರ್ದು ಮಾತಾಡಿ ಯಾಪಲ್ ಪ್ರೊಡ್ಯೂಸರ್ ನಕಲು ಬರ್ತಿದ್ದಾರೆ ರೆಡ್ ಪ್ರೊಡ್ಯೂಸರ್ ನಕಲು ಶೂಟಿಂಗ್ ಮುಗಿನಟ ಎಂಕಲ್ ನೊಟ್ಟಿಗಿರ್ತದೆ ಪೋಸ್ಟ್ ಪ್ರೊಡಕ್ಷನ್ ಎಂಕಲ್ ಪ್ರಚಾರ ಎಂಕಲ್ ನೊಟ್ಟಿಗಿರ್ತದೆ ಈ ಸಿನಿಮಾ ಒಂದು ಕಂಪ್ಲೀಟ್ ಸಿನಿಮಾ ಆಯರೆ ಕಾರಣ ಆತೇನೆ ಕಲಾಮಾಲನ ಆಶೀರ್ವಾದ ನೆಕ್ಲೆ ಹೊರಡಿ 1,800 ಜನ ತೂತೇರು ಅಥವಾ ಆಶೀರ್ವಾದದ ಬಲ ಭಾರಿ ಖುಷಿಡುಲ್ಲ ಭಾರಿ ಸಂತೋಷಡುಲ್ಲ ಈ ಸಿನಿಮಾ ತೂಲಿ ಎಂಕ್ಲೇನು ಆಶೀರ್ವಾದ.